ಹರೇ ಕೃಷ್ಣ. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ಏಕಾದಶಿ ವೃತ್ತದ ಹಾಗೆ ಅಂತೆ. ಕ್ರಮ ಪ್ರಕಾರ ರಾತ್ರಿಯಿಂದಲೇ ಉಪವಾಸ ಇದ್ದು, ಇವತ್ತು ಕಂಪ್ಲೀಟ್ ಉಪವಾಸ ಇದ್ದು, ಶ್ರೀಕೃಷ್ಣನ ಪೂಜೆ ಎಲ್ಲ ಆದ ನಂತರ ನಾಳೆ ಬೆಳಗ್ಗಿನ ಹೊತ್ತಿಗೆ ಆಗುವಾಗ ಪಾರಣೆ ಮಾಡೋದಂತೆ. ಆದರೆ ಈಗ ಅಂಥದ್ದೆಲ್ಲ ಯಾರು ಆಚರಣೆ ಮಾಡೋದಿಲ್ಲ. ನಾನು ಸಣ್ಣದಿರುವಾಗಿನಿಂದ ನನಗೆ ಆ ಥರ ಆಚರಣೆ ಮಾಡಿದ್ದು ಗೊತ್ತಿಲ್ಲ. ಅಂತೂ ಕೆಲವು ಮನೆಯಲ್ಲಿ ಎಲ್ಲ 12 ಗಂಟೆಗೆ ಪೂಜೆ ಮಾಡ್ತಾರೆ, ಕೆಲವು ಮನೆಯಲ್ಲಿ ಬೇಗ ಪೂಜೆ ಮಾಡ್ತಾರೆ. ಹಾಗೆ ಇವತ್ತಿನ ವಿಶೇಷ ಹೇಳಿದರೆ ಅದೇ ವಿವಿಧ ಬಗೆಯ ಉಂಡೆಗಳನ್ನು ಮಾಡೋದು, ಚಕ್ಕುಲಿ ಮಾಡೋದು, ಸಿಹಿ ತಿಂಡಿಗಳನ್ನು ಮಾಡೋದು ಎಲ್ಲ ಕೂಡ. ಹಾಗೆ ನಾನು ನಿನ್ನೆ ರಾತ್ರಿ 2-3 ಬಗೆಯ ಸ್ವಲ್ಪ ಉಂಡೆಗಳನ್ನು ಮಾಡಿದೆ. ಕಡಲೆ ಉಂಡೆ, ಎಳ್ಳುಂಡೆ ಮತ್ತು ಹೊದ್ದಾಳಿನ, ಅದು ಯಾವುದು ಸಹ ಸರಿಯಾಗಿಲ್ಲ. ಫಸ್ಟ್ ಇದು ಕಡಲೆ ಉಂಡೆ ಮಾತ್ರ ಸರಿಯಾದದ್ದು ಮಾಡಿದ್ದು. ಹಾಗೆ ಇವತ್ತು ಚಕ್ಕುಲಿ, ಕಡುಬು ಮತ್ತು ಯಾವುದಾದ್ರೂ ಒಂದು ಸಿಹಿ, ಮತ್ತು ದೇವರಿಗೆ ತುಂಬ ಇಷ್ಟ ಹಾಲು ಪರಮಾನ್ನ ಮತ್ತು ಅವಲಕ್ಕಿ, ಇದು ಮುಖ್ಯವಾಗಿ ನಾವು ಮಾಡಿಯೇ ಮಾಡ್ತೇವೆ. ಹಾಗೆ ಇವತ್ತು ನಮ್ಮ ಸಂಭ್ರಮಾಚರಣೆ ಹೇಗಿರ್ತದೆ ನೋಡುವ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು ನೆನೆಸಿ ಹಾಕಿದ್ದೇನೆ, ಅದನ್ನು ಮಾಡುವಂತ. ನೋಡಿ, ಇಲ್ಲಿ ಒಂದು ಬೊಂಡ ಉಂಟು, ಪಂಚಾಮೃತ ಅಭಿಷೇಕ ಮಾಡಲಿಕ್ಕೆ ಉಂಟು, ಮತ್ತು ತೆಂಗಿನಕಾಯಿದು ಸಿಹಿ ಎಲ್ಲ ಏನಾದರೂ ಮಾಡಲಿಕ್ಕೆ ಉಂಟು. ರಾತ್ರಿ ದೇವರಿಗೆ ಸಮರ್ಪಣೆಗೆ ಕೊಟ್ಟಿಗೆ ಮೂಡೆ ಎಲ್ಲ ಆಗಬೇಕಲ್ಲ, ಅದಕ್ಕೆ ನೋಡಿ ಉದ್ದು ಕಡಿಲಿಕ್ಕೆ ಹಾಕಿದ್ದೇನೆ. ಇನ್ನು ಇದು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನಕ್ಕೆ ಸಹ ಇದೇ ಆಗ್ತದೆ. ಹೆಸರು ಕಾಳನ್ನು ಬೇಯಿಸಿ ಅದಕ್ಕೊಂದು ಒಗ್ಗರಣೆ ಕೊಟ್ಟು ತೆಂಗಿನಕಾಯಿ ಹಾಕಿ ಉಪ್ಪು ಮತ್ತು ಬೆಲ್ಲ, ಖಾರಕ್ಕೆ ಬೇಕಾದರೆ ಸ್ವಲ್ಪ ಹಸಿಮೆಣಸು ಅಥವಾ ಮೆಣಸಿನ ಹುಡಿ ಹಾಕಿ ಬೇಯಿಸಿದರೆ ಆಯಿತು. ಇದು ನಮ್ಮ ಬ್ರೇಕ್ಫಾಸ್ಟ್ ಸಹ ಆಯಿತು ಮತ್ತು ಮಧ್ಯಾಹ್ನದ ಊಟಕ್ಕೆ ಸಹ ಆಯಿತು. ಬೇಕಿದ್ರೆ ರಾತ್ರಿಗೆ ಎಂಥದ್ದು ಇಲ್ಲ. ನೋಡಿ, ಬೆಂದು ಕೂಡ ಆಯ್ತು. ಈಗ ಇದು ನಾನು ತಗೊಂಡಂತಹ ಒಂದು ಸಿಮೆಂಟಿದ್ದು ಒಲೆ ಆಯಿತಾ, ಅದರಲ್ಲಿ ಒಂದು ಸಣ್ಣ ಒಲೆ ಉಂಟು, ಮತ್ತೊಂದು ದೊಡ್ಡ ಒಲೆ ಉಂಟು. ಅದಕ್ಕೆಲ್ಲ ಸಗಣಿ ಎಲ್ಲ ಸಾರಿಸಿ ನಾನು ಈಗಲೇ ಒಣಗಲಿಕ್ಕೆ ಸಾರಿಸಿಟ್ಟೆ. ಅದು ಮತ್ತೆ ಚಕ್ಕುಲಿ ಮಾಡಲಿಕ್ಕೆ ಆಗುವಾಗ ಒಣಗ್ತದಲ್ಲ, ಅದಕ್ಕೆ ಅದನ್ನೊಂದು ಫಸ್ಟ್ ಮಾಡ್ತಾ ಇದ್ದೇನೆ. ಚಕ್ಕುಲಿ ಮಾಡೋದು ಮಧ್ಯಾಹ್ನ ಮೇಲೆ. ನೋಡಿ, ಈಗ ಚಂದ ಮಾಡಿ ಇದು ಮಾಡಿದ್ರೆ ಉಂಟಲ್ಲ, ಒಳ್ಳೆ ಪರಿಮಳದ ಹೊಗೆ ಸಹ ಬರ್ತದೆ. ನನಗೆ ಭಾರಿ ಚಕ್ಕುಲಿದು ಹಿಟ್ಟು ರೆಡಿ ಆಗಿದೆ. ಅದೆಂತ ಹೇಳಿದರೆ ಇದರಲ್ಲಿ ಎಲ್ಲ ಮಿಕ್ಸ್ ಉಂಟು, ಉಪ್ಪು ಕೂಡ ಉಂಟು ಅದರಲ್ಲಿಯೇ. ಅದಕ್ಕೆ ಇದು ಅರ್ಧ kg ಪ್ಯಾಕಿಗೆ 2.5 ಕುಡಿತ ನೀರು ಮತ್ತು ಒಂದು ಲಿಂಬೆ ಗಾತ್ರದ ಬೆಣ್ಣೆ ಹಾಕಿ ಅಂತ ಹೇಳಿದ್ದಾರೆ. ಹಾಗೆ ಬೆಣ್ಣೆಯ ಬದಲು ನಾನು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದ್ದಕ್ಕೆ ಹಾಕಿದ್ದೇನೆ. ಒಟ್ಟಿಗೆ ಸ್ವಲ್ಪ ಜೀರಿಗೆ ಸಹ ಹಾಕಿದ್ದೇನೆ. ಅಲ್ಲಿಗೆ ಆಯ್ತಂತ, ಇಮಿಡಿಯೇಟ್ ಮಾಡಿ ಅಂತ ಕೊಟ್ಟಿದ್ದೇನೆ. ಚಕ್ಕುಲಿ ರೆಡಿ ಆಗ್ತಾ ಉಂಟು. ಒಂದೂವರೆ kg ಚಕ್ಕುಲಿ ಹುಡಿ ತಗೊಂಡಿದ್ದೆ ನಾನು. ಅದನ್ನು ಫುಲ್ಲು ನನ್ನ ಮಗ ಒಬ್ಬನೇ ಮಾಡಿದ್ದು ಅಂತ. ಮತ್ತು ನಾನು ಚಕ್ಕುಲಿ ಕಾಯಿಸಲಿಕ್ಕೆ ತೆಂಗಿನೆಣ್ಣೆನೇ ಬಳಸಿದ್ದು. ಪ್ಯೂರ್ ತೆಂಗಿನೆಣ್ಣೆ ಬರ್ತದಲ್ಲ ಎಂತ, ಕೋಲ್ಡ್ ಪ್ರೆಸ್ಡ್. ಅದನ್ನು ನೋಡಿ, ಗರಿಗರಿಯಾದ ಚಕ್ಕುಲಿ ರೆಡಿ ಆಯಿತು. ಇನ್ನು ನನಗೆ ಹಲಸಿನ ಎಲೆಯ ಕೊಟ್ಟಿಗೆ ಮಾಡಲಿಕ್ಕುಂಟು. ಅದಾದಮೇಲೆ ದೇವರಿಗೆ ಹಾಲು ಪರಮನ್ನ ಮಾಡಲಿಕ್ಕುಂಟು, ನೈವೇದ್ಯ ಇಡಲಿಕ್ಕುಂಟು, ಮತ್ತು ಮೆಣಸ್ಕಾಯಿ ಮಾಡಲಿಕ್ಕುಂಟು, ಆಮೇಲೆ ಹುಳಿ ಬಜ್ಜಿ ಮತ್ತು ತೆಂಗಿನ ಹಾಲು. ಇಷ್ಟು ನನಗೆ ರೆಡಿ ಆಗಬೇಕು. ಫ್ರೆಂಡ್ಸ್, ನೋಡಿ, ನಮಗೆ ಹಲಸಿನ ಎಲೆ ಎಲ್ಲ ರೆಡಿ ಉಂಟು ಈಗ ಕೊಟ್ಟಿಗೆ ಮಾಡಲಿಕ್ಕೆ. ನೋಡಿ, ಕಡ್ಡಿ ಸಹ ನನ್ನ ಗಂಡ ಭಾರಿ ಚಂದ ಮಾಡಿದ್ದಾರೆ. ಒರಸಿ ಎಲ್ಲ ಇಟ್ಟಾಗಿದೆ. ಇನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು. ನಾವಿದು ಕೊಟ್ಟಿಗೆ ಎಲ್ಲ ಡೈಲಿ ಮಾಡೋದಿಲ್ಲ ಅಲ್ಲ, ವರ್ಷಕ್ಕೆ ಒಮ್ಮೆ ಅಥವಾ 2 ಸತಿ ಮಾಡೋದು. ಹಾಗಾದ ಕಾರಣ ನಮಗೆ ಅದು ಅಷ್ಟು ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪ್ರಾವೀಣ್ಯತೆ ಸ್ವಲ್ಪ ಕಡಿಮೆ.
ಹಾಗೆ ಒಂದೊಂದ್ಸತಿ ಕನ್ಫ್ಯೂಷನ್ಸ್ ಆಗ್ತದೆ ಎಲೆಯನ್ನು ಯಾವ ರೀತಿ ಮಡಿಚುದು ಅಂತ. ಮತ್ತು ಕೆಲವು ವಿಡಿಯೋ ಎಲ್ಲ ನೋಡಿದೆ, ಅದರಲ್ಲಿ ಒಂದೊಂದು ಥರ ಮಾಡಿದ್ದಾರೆ. ಮತ್ತು ಇದು ನನ್ನದೇ ಒಂದು ಶೈಲಿಯಲ್ಲಿ ನಾನು ಮಾಡಿದ್ದೇನೆ. ಟೋಟಲಿ ಬಂದ ಎಂತ ಹಿಟ್ಟುಂಟಲ್ಲ ಅದು ಸೋರಿ ಹೋಗೋದಿದ್ರೆ ಆಯಿತು ನಮಗೆ. ಇಡ್ಲಿ ಹಿಟ್ಟು ನೋಡುವಲ್ಲ, ವಾಹ್ ಸೂಪರ್ ಆಗಿದೆ. ಕೊಟ್ಟಿಗೆ ಬೇಯ್ತಾ ಉಂಟಿಲ್ಲಿ. ಫ್ರೆಂಡ್ಸ್, ಅಷ್ಟಮಿಯ ದಿವಸ ಏನಾದರೂ ನೆಟ್ಟರೆ ಒಳ್ಳೆಯದಂತೆ. ಹೆಚ್ಚಾಗಿ ತೆಂಗಿನಕಾಯಿ ಗಿಡ ನೆಡ್ತಾರೆ. ನಾವಿವತ್ತಿನ ತರಕಾರಿ ಗಿಡ ಬೀಜ ಹಾಕ್ತಾ ಇದ್ದೇವೆ. ಹಾಗೆ ಒಳ್ಳೆಯದಾಗಲಿ ಅಂತ ಹೇಳುವ. ಬೇರೆ ಬೇರೆ ಬಗೆಯದುಂಟು ಗಿಡ. ಆದಮೇಲೆ ನಿಮಗೆ ಸರಿ ವಿವರಿಸಿ ಹೇಳ್ತೇನೆ, ಆಯಿತಾ? ಫೈನಲಿ ಫ್ರೆಂಡ್ಸ್, ಅಷ್ಟಮಿದ್ದು ಕೊನೆಯ ಕ್ಷಣ ಬಂದಿದೆ. ಈಗ ಪೂಜೆಗೆಲ್ಲ ನಾವು ಕೂತ್ಕೊಂಡಿದ್ದೇವೆ. ಇನ್ನು ಪೂಜೆ ಆಗಿ ನಾವು ಅರ್ಘ್ಯ ಬಿಡಲಿಕ್ಕೆಲ್ಲ ಉಂಟು ಇಲ್ಲಿ. ಹಾಗೆ ಇಷ್ಟು ಹೊತ್ತು ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಅದು ಇವತ್ತಿದ್ದು ವ್ಲಾಗ್ ಇಲ್ಲ, ಆಯಿತಾ? ನಾಳೆಯಿಂದ 2 ವ್ಲಾಗ್ ಒಟ್ಟಿಗೆ ಹಾಕ್ತೇನೆ ನಾನು. ಸಾರಿ ಫಾರ್ ದ್ಯಾಟ್. शशिने चंद्रदेवाय सोमदेवाय चंद्रमसहितवर्घ्यं वरमात् श्रीमया दत्तं रोहिण्या स्वयं देवकी मालिका उग्राज्योपयस्यात्मजः सत्गृहे परं सदा पूरितः उच्यते सर्ववेदोर्वादिरजा. ಎಂದಪ್ಪ ഒരു കൊഞ്ചുണ്ട് ಕೊಟ್ಟಿಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.